ಯಾರಲ್ಲೂ ಒಂದು ಚೂರು ಸಂಶಯ ಬೇಡ. ಇದು ಯಾವ ಪರಿವಾರಕ್ಕೂ ಪರ್ಯಾಯವಾದಂತ ಸಂಘಟನೆ ಅಲ್ಲ. ಆದರೆ ಕಾರ್ಯಕರ್ತರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಕಾರ್ಯಕರ್ತರ ಬೆನ್ನೆಲುಬಾಗಿ ನಿಲ್ಬೇಕನ್ನೋ ಸಂಕಲ್ಪದೊಂದಿಗೆ ನಾವು ಈ ಪರಿವಾರವನ್ನ ಸ್ಥಾಪನೆ ಮಾಡಿದ್ದೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕುಮಾರ್ ಪುತ್ತಿಲ ಅವರನ್ನು ಅಭ್ಯರ್ಥಿಯನ್ನಾಗಿ ನೋಡಬೇಕು ಅನ್ನುವಂತ ನೆಲೆಯಲ್ಲಿ ಆ ತೀರ್ಮಾನವನ್ನು ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರು ತೀರ್ಮಾನ ತೆಗೊಳ್ಳಬೇಕಾದ್ದು ಹಿರಿಯರ ಜವಾಬ್ದಾರಿ. ಪುತ್ತೂರಿನಲ್ಲಿ ಇತ್ತೀಚೆಗೆ ಹಲವಾರು ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ, ಬೆಳವಣಿಗೆಗಳೆಲ್ಲವೂ ಕೂಡ ನಡೀತಾ ಇದೆ. ಈ ನಡುವೆ ನಿನ್ನೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದವರೆಗೆ ದರ್ಬೆಯಿಂದ ದೇವಸ್ಥಾನದವರೆಗೆ ಕುಮಾರ್ ಪುತ್ತಿಲ ಅವರ ಬಳಗದಿಂದ ಸೇವಾ ಸಮರ್ಪಣಾ ನಡಿಗೆ ಎನ್ನುವಂಥ ಒಂದು ನಡಿಗೆ ಕಾರ್ಯಕ್ರಮ, ಪಾದಯಾತ್ರೆ ನಡೆಯಿತು, ಕಾಲ್ನಡಿಗೆ ಜಾಥಾ ನಡೆಯಿತು. ಆ ಬಳಿಕ ಕಾರ್ಯಕರ್ತರ ಬೃಹತ್ ಸಭೆ ನಡೆಯಿತು. ಆ ಸಭೆಯಲ್ಲಿ ಒಂದು ಹೊಸ ವಿಚಾರ ಪ್ರಸ್ತಾಪ ಆಗಿದ್ದು ಏನು ಅಂತ ಹೇಳಿದರೆ ಅದು ಪುತ್ತಿಲ ಪರಿವಾರ ಅನ್ನುವಂಥದ್ದು. ಹಾಗಿದ್ರೆ ಪುತ್ತಿಲ ಪರಿವಾರ ಇದರ ಒಂದು ಯೋಚನೆ ಏನು, ಯಾಕಾಗಿದ್ದು ಅಸ್ತಿತ್ವಕ್ಕೆ ಬಂದಿದೆ, ಇದರ ಮುಂದಿನ ಯೋಚನೆಗಳು ಏನಾಗಿರುತ್ತೆ, ಇದು ಸಂಘ ಪರಿವಾರಕ್ಕೆ ಪರ್ಯಾಯವಾಗಿ ಹುಟ್ಟಿಕೊಂಡಂತಹ ಒಂದು ಸಂಘಟನೆಯ ಎಲ್ಲವನ್ನು ಕೂಡ ಕೇಳೋಣ. ಈಗ ನಿನ್ನೆ ಸಭೆಯಲ್ಲಿ ಕುಮಾರ್ ಪುತ್ತಿಲ ಅವರು ಅದರ ಅಧ್ಯಕ್ಷರಾಗಿ ಪ್ರಸನ್ನ ಕುಮಾರ್ ಮಾರ್ತಾ ಅವರನ್ನು ಘೋಷಣೆ ಮಾಡಿದ್ದಾರೆ. ಈಗ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ, ಅವರ ಜೊತೆ ಮಾತನಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಏನಿದು ಪುತ್ತಿಲ ಪರಿವಾರ? ಪುತ್ತಿಲ ಪರಿವಾರ ಅಂತ ಹೇಳಿದರೆ ಅದು ಹಿಂದುತ್ವದ ಒಂದು ಸಂಘಟನೆ. ಅದರ ಕೆಲಸ ಕಾರ್ಯ ಏನಂತ ಹೇಳಿದರೆ ಹಿಂದೂಗಳ ಕಷ್ಟಕ್ಕೆ ಸ್ಪಂದಿಸುವಂಥದ್ದು, ಧಾರ್ಮಿಕ ವಿಚಾರಗಳಲ್ಲಿ ಕೆಲಸ ಮಾಡುವಂಥದ್ದು, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರು ದುರ್ಬಲರಿದ್ದಾರೆ ಅವರಿಗಾಗಿ ಕೆಲಸ ಮಾಡುವ ಸಂಕಲ್ಪದ ಆಧಾರದಲ್ಲಿ ನಾವೊಂದು ಸೇವೆಗೋಸ್ಕರ ಬಡವರ ಸೇವೆ ಮಾಡುವ ಸಂಕಲ್ಪವನ್ನು ಇಟ್ಕೊಂಡೇ ನಾವು ಈ ಒಂದು ಪುತ್ತಿಲ ಪರಿವಾರವನ್ನು ಸ್ಥಾಪನೆ ಮಾಡಿದ್ದೇವೆ. ಕಾರ್ಯಕರ್ತರ ಜೊತೆ ನಾವು ಇಡೀ ತಾಲೂಕಿನಾದ್ಯಂತ ನಾವು ಇನ್ನು ಮುಂದೆ ನಾವು ಪ್ರವಾಸ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಕಾರ್ಯಕರ್ತರ ಒಂದು ಸೂಚನೆಯನ್ನು ನಾವು ಪರಿಗಣಿಸ್ತೇವೆ. ಮುಂದೆ ಏನು ತೀರ್ಮಾನ ಮಾಡಬೇಕನ್ನೋದು ಅದು ಕಾರ್ಯಕರ್ತರ ನಿರ್ಧಾರದ ಮೇಲೆ ಅವಲಂಬಿತವಾಗಿರ್ತದೆ. ಅಂದರೆ ಇದು ರಾಜಕೀಯವಾಗಿ ಕೆಲಸ ಮಾಡುತ್ತಾ, ಸಂಘಟನಾತ್ಮಕವಾಗಿ ಕೆಲಸ ಮಾಡುತ್ತಾ, ಇದರ ಕಾರ್ಯಯೋಜನೆಗಳು ಹೇಗಿರ್ತದೆ ಅನ್ನುವಂಥದ್ದು? ಮುಖ್ಯವಾಗಿ ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರನ್ನು ಸಂಘಟಿಸುವಂಥದ್ದು, ಹಿಂದುತ್ವ ಕೆಲಸ ಮಾಡುವಂತಹ ಕಾರ್ಯಕರ್ತರ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು ಅನ್ನೋದು ನಮ್ಮ ಸಂಕಲ್ಪ. ಹಿಂದುತ್ವ ಅಂತ ಹೇಳಿದರೆ ಅದು ಶಾಂತಿ, ನೆಮ್ಮದಿ ಮತ್ತು ಸೇವೆಗೆ ನಾವು ಹಿಂದುತ್ವ ಅಂತ ಹೇಳೋದು ಸೇವೆ ಮಾಡೋದಕ್ಕೋಸ್ಕರ. ನಾವು ಎಲ್ಲ ನಮ್ಮ ಸೇವೆಯನ್ನು ನೀವು ನಿನ್ನೆ ನೋಡಿರ್ಬೋದು. ಈ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ಮಾಡಿರುವಂಥದ್ದು ಸೇವೆ. ಆ ಸೇವೆ ಮಹಾಲಿಂಗೇಶ್ವರನ ಒಂದು ರಕ್ಷಣೆಯಿಂದ ಆ ಸೇವೆ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಕಾರ್ಯಕರ್ತರು ಮಾಡಿರುವಂಥ ಎಲ್ಲ ಸೇವೆಗಳನ್ನು ಮಹಾಲಿಂಗೇಶ್ವರ ದೇವರ ಪಾದಕ್ಕೆ ನಿನ್ನೆ ನಾವು ಅರ್ಪಣೆ ಮಾಡಿದ್ದೇವೆ. ಇನ್ನು ಮುಂದೆಯೂ ಹಿಂದುತ್ವ ಕಾರಣಕ್ಕಾಗಿ ನಾವು ಕೆಲಸ ಮಾಡುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಪರಿವಾರವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಯಾರಲ್ಲೂ ಒಂದು ಚೂರು ಸಂಶಯ ಬೇಡ. ಇದು ಯಾವ ಪರಿವಾರಕ್ಕೂ ಪರ್ಯಾಯವಾದಂಥ ಸಂಘಟನೆ ಅಲ್ಲ. ಧಾರ್ಮಿಕ ಮತ್ತು ಸಮಾಜ ಸೇವೆಗಾಗಿ ಮಾಡಿಕೊಂಡಿರುವಂತಹ ಸಂಘಟನೆ. ಆದರೆ ಕಾರ್ಯಕರ್ತರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಈಗಾಗಲೇ ಒಂದು ಅಭಿಯಾನ ಶುರುವಾಗಿದೆ, ತುಳುನಾಡಿಗೆ ಪುತ್ತಿಲ ಅನ್ನುವಂತಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕುಮಾರ್ ಪುತ್ತಿಲ ಅವರನ್ನು ಸ್ಪರ್ಧಿಯನ್ನಾಗಿ ನೋಡಬೇಕು, ಅಭ್ಯರ್ಥಿಯನ್ನಾಗಿ ನೋಡಬೇಕು ಅನ್ನುವಂಥ ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ. ಅದಕ್ಕೆ ಬೇಕಾಗಿ ಈ ಪುತ್ತಿಲ ಪರಿವಾರದ ಸ್ಥಾಪನೆಯಾಗಿದೆ ಅಂತ ಅಲ್ಲ, ಅದು ಆ ತೀರ್ಮಾನವನ್ನು ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರು ಆ ತೀರ್ಮಾನ ತೆಗೊಳ್ಳಬೇಕಾದ್ದು ಹಿರಿಯರ ಜವಾಬ್ದಾರಿ. ಹಿರಿಯರು ಒಳ್ಳೆಯ ತೀರ್ಮಾನ ತೆಗೊಳ್ತಾರೆ ಅನ್ನುವ ಭರವಸೆ ನಮಗಿದೆ. ಹಾಗಿದ್ರೆ ಇದು ಬರೀ ಸೇವಾ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ? ನಾವು ಮೊದಲಿಗೆ ಹೇಳಿದ ಹಾಗೆ ನಮ್ಮದು ಸೇವಾ ಚಟುವಟಿಕೆಯನ್ನು ನಡೆಸೋದಕ್ಕೋಸ್ಕರ ಮತ್ತು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಂತಹ ಕಾರ್ಯಕರ್ತರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋ ಸಂಕಲ್ಪದೊಂದಿಗೆ ನಾವು ಈ ಪರಿವಾರವನ್ನು ಸ್ಥಾಪನೆ ಮಾಡಿದ್ದೇವೆ. ಅಂದರೆ ಪುತ್ತಿಲ ಅವರಾಗಲಿ, ಪುತ್ತಿಲ ಬೆಂಬಲಿಗರಾಗಲಿ ಮತ್ತೆ ನಾವು BJP ಜೊತೆಗೆ ಸೇರಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಿದ್ದಾಗ ಇದರ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆಗಳು, ಅದಕ್ಕೆ ಏನು ಹೇಳ್ತೀವಿ? ಅಲ್ಲ, ನಮ್ಮದು ಈಗ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಇದ್ದಾರೆ.
ಆ ಕಾರ್ಯಕರ್ತರು ಅವರು ಸೇವೆಗಾಗಿ ನಮ್ಮ ಜೊತೆ ಬಂದಿದ್ದಾರೆ. ಅವರ ಸೇವಾ ಮನೋಭಾವವನ್ನು ಬಳಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೋಸ್ಕರ ನಾವು ಈ ಒಂದು ಸಂಘಟನೆಯನ್ನು ಸ್ಥಾಪಿಸ್ತೇವೆ. ಮತ್ತು ಆ ಸಂಘಟನೆ ಮುಖಾಂತರ ಎಲ್ಲ ಕಾರ್ಯಕರ್ತರಿಗೂ ನಾವು ಒಂದು ನಾಯಕತ್ವವನ್ನು ನೀಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಿಂದುತ್ವದ ಕೆಲಸ ಮಾಡುವಂಥ ಕಾರ್ಯಕರ್ತರು ಯಾವುದೇ ಕಾರಣಕ್ಕಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ಅವರ ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತೇವೆ. ಇದು ಒಂದು ಸೇವಾ ಪರಿವಾರ ಅಂತಲೇ ಇದನ್ನು ಹೇಳ್ಬೋದು. ಓಕೆ, ಈಗ ಸದ್ಯಕ್ಕೆ ಮುಂದಿನ ಕಾರ್ಯಚಟುವಟಿಕೆಗಳು ಯೋಜನೆಗಳನ್ನು ಏನಾದರೂ ಹಾಕಿಕೊಂಡಿದ್ರೆ ಅಥವಾ ಮುಂದಕ್ಕೆ ನಿರ್ಧಾರ ಆಗಬೇಕಾ? ಅಲ್ಲ, ಈಗ ಚುನಾವಣೆಯನ್ನು ಎದುರಿಸಿ ಈಗ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಇನ್ನು ಮುಂದೆ ಗ್ರಾಮಗಳಲ್ಲಿ ಈಗ ಅವರೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಚುನಾವಣೆಯಲ್ಲಿ ನಾವು ವೀರೋಚಿತ ಗೆಲುವನ್ನು ಸಾಧಿಸಿದ್ದೇವೆ. ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಯುವಕರು ಖುಷಿಯಲ್ಲಿದ್ದಾರೆ. ಆ ಖುಷಿಯನ್ನು ನಮ್ಮ ನಾಯಕನ ಜೊತೆ ಅಣ್ಣನ ಜೊತೆ ಹಂಚಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಕೊಡಬೇಕು ಅಂತ ಎಲ್ಲ ಯುವಕರು ಕೇಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇಡೀ ತಾಲೂಕಿನಾದ್ಯಂತ ಪ್ರತಿ ಗ್ರಾಮಕ್ಕೂ ನಾವು ಪ್ರವಾಸವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಏನು ತೀರ್ಮಾನ ಇದೆ ಅದನ್ನು ನಾವು ತಿಳ್ಕೊಳ್ತೇವೆ. ಆ ತೀರ್ಮಾನಕ್ಕೆ ಗೌರವವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಓಕೆ, ಧನ್ಯವಾದಗಳು. ನಮಸ್ತೆ. ಇದು ಪ್ರಸನ್ನ ಕುಮಾರ ಮಾರ್ತ ಅವರು ಹೇಳಿರುವಂಥ ಮಾತುಗಳು. ಯಾಕಾಗಿ ಇದು ಸ್ಥಾಪನೆ ಆಯಿತು ಮತ್ತು ಮುಂದಕ್ಕೆ ಏನು ಅಂದರೆ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ತೆಗೆದುಕೊಂಡೇ ಅವರ ಒಂದು ಅಭಿಪ್ರಾಯದ ಪ್ರಕಾರ ಇದು ಮುನ್ನಡೆಯುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಇದು ಸಂಘ ಪರಿವಾರಕ್ಕೆ ಪರ್ಯಾಯ ಅಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು. ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.